ಜಾಗತಿಕವಾಗಿ ಹರಡಿಕೊಂಡಿರುವ ಕೊರೋನಾ ವೈರಸ್ನಿಂದ ಹೆತ್ತವರು ಆರ್ಥಿಕವಾಗಿ ಸಾಕಷ್ಟು ಸಂಕಟವನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಈಗ ತಾನೇ 10th ಪಾಸ್ ಮಾಡಿರೋ ಮಕ್ಕಳಿಗೆ ಮುಂದಿನ PUC ಶಿಕ್ಷಣವನ್ನ ಕೊಡಿಸೋದಾ ಬೇಡವಾ ಅಂತ ಯೋಚನೆ ಕೂಡ ಮಾಡ್ತಿರಬಹುದು. ಆದರೆ ನೀವು ನಿಮ್ಮ ಮಕ್ಕಳಿಗೆ PUC ಶಿಕ್ಷಣ ಕೊಡಿಸೋಕೆ ತುಂಬಾ ಯೋಚನೆ ಮಾಡಬೇಡಿ. ಯಾಕಂದ್ರೆ ಪುತ್ತೂರಿನ ಕಬಕಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಪ್ರೇಮಲತಾ ರೈ ಹಾಗೂ ಕುಟುಂಬಸ್ಥರಿಂದ ಫ್ರೀ ಎಜುಕೇಶನ್ ನೀಡೋಕೆ ತಯಾರಾಗಿದ್ದಾರೆ. ಹೌದು, ಕಬಕಾದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಈ 3 ವಿಭಾಗಗಳಿದ್ದು ನುರಿತ ಉಪನ್ಯಾಸಕ ವೃಂದ ಕೂಡ ಇದೆ. ಈಗ ಇದೇ ವಿದ್ಯಾಸಂಸ್ಥೆ ಈ ಕಾಲೇಜಿಗೆ ಮೊದಲು ಅಡ್ಮಿಷನ್ ಪಡೆದುಕೊಳ್ಳುವ 50 ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ನಿರ್ಧರಿಸಿದೆ. ಇದರ ಇನ್ನಷ್ಟು ಡೀಟೇಲ್ಸ್ ನೀಡಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೇಮಲತಾ ಜಯರಾಮ್ ರೈ. ನಮ್ಮ ಕಾಲೇಜು ಯಾವ ರೀತಿ ಇತ್ತು ಅಂದರೆ 10 ದಶಮಾನೋತ್ಸವವನ್ನು ನಾವು ಇದೀಗ ದಾಟಿ ಸುಮಾರು 2006ರಿಂದ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿನಿಯರನ್ನು ಸ್ಮರಿಸಿಕೊಳ್ಳುತ್ತೇವೆ. ನಮ್ಮ ಕಾಲೇಜಿನಲ್ಲಿ ಆರ್ಟ್ಸ್, ಸೈನ್ಸ್ ಹಾಗೂ ಕಾಮರ್ಸ್ ಈ 3 ಕಾಂಬಿನೇಷನ್ಸ್ಗಳು ಇದ್ದು ಬಹಳ ನುರಿತ ಉಪನ್ಯಾಸಕರನ್ನು ಹೊಂದಿದೆ. ಈ ವಿದ್ಯಾದೇಗುಲದಲ್ಲಿ ನಾವು ಪ್ರಿನ್ಸಿಪಾಲ್ ಮತ್ತು ಎಲ್ಲ ಅಭಿವೃದ್ಧಿ ಸಮಿತಿಯವರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದವರು ಎಲ್ಲರೂ ಬಹಳವಾಗಿ ಪ್ರಯತ್ನಿಸಿ ಉತ್ತಮ ಫಲಿತಾಂಶವನ್ನು ತಂದಿದ್ದೇವೆ ಎಂದು ಹೇಳುವುದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತಿದೆ. ಈ ನಿಟ್ಟಿನಲ್ಲಿ ನಾನು ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರು, ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರನ್ನೊಳಗೊಂಡು ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದೇನೆಂದರೆ, ಈ ಜಾಗತಿಕವಾಗಿ COVID-19 ಹರಡಿರುವ ಈ ಸಂದರ್ಭದಲ್ಲಿ ಎಲ್ಲ ಹೆತ್ತವರಿಗೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದು ಬಹಳ ಕಷ್ಟ ಸಾಧ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಮಾಡಿದ ಯೋಚನೆ ಏನೆಂದರೆ, ಯಾವುದೇ ಮಕ್ಕಳು ಇನ್ನು ಸೇರುವಂತಹ ಎಲ್ಲ ಮಕ್ಕಳಿಗೂ 50 ಮಕ್ಕಳಿಗೆ ನಾವು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನಿರ್ಧರಿಸಿದ್ದೇವೆ. ಹಾಗಾಗಿ ಮೊದಲು ಬಂದ 50 ವಿದ್ಯಾರ್ಥಿಗಳಿಗೆ ನಾವು ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ನೀವೆಲ್ಲರೂ ಈ ವಿದ್ಯಾಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಖಂಡಿತವಾಗಿ ಇಲ್ಲಿಗೆ ಬರ್ತೀರಾ ಅಂತ ನಾವೆಲ್ಲರೂ ನಂಬಿದ್ದೇವೆ. ಈ ವಿದ್ಯಾಸಂಸ್ಥೆಯ ವಿಶೇಷತೆಗಳಿವೆ. ಹೆಚ್ಚಿನ ರಿಸಲ್ಟನ್ನು ತಂದಂತಹ ಈ ವಿದ್ಯಾಸಂಸ್ಥೆ ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮಗೆ ಊರಿನ ವಿದ್ಯಾಭಿಮಾನಿಗಳು, ಕಲಾಭಿಮಾನಿಗಳು ಹಾಗೂ ಊರಿನ ಸಂಘ ಸಂಸ್ಥೆಗಳು ಸೇರಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳುವುದೆಂದರೆ, ನಮ್ಮ MRPL ಸಂಸ್ಥೆ ಬಹಳ ಪ್ರೀತಿಯಿಂದ ನಮಗೆ ಸುಮಾರು 20 ಲಕ್ಷದವರೆಗೆ ನಮಗೆ ಎಲ್ಲ ಹಣದ ವ್ಯವಸ್ಥೆಯನ್ನು ಮಾಡಿ ಕಂಪ್ಯೂಟರ್ ಶಿಕ್ಷಣವನ್ನು ಹಾಗೂ ಎಲ್ಲ ಪೀಠೋಪಕರಣಗಳನ್ನು, ಮಹಿಳಾ ಶೌಚಾಲಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಹೆಚ್ಚಾಗಿ ಹೇಳುವುದೆಂದರೆ, ಇಲ್ಲಿಗೆ ಸೇರಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕಂಪ್ಯೂಟರ್ ಶಿಕ್ಷಣ ಮತ್ತು ಪ್ರಾಜೆಕ್ಟರ್ನ ಅನುಭವವನ್ನು ಉಚಿತವಾಗಿ ಕಲಿಸುವುದಕ್ಕೆ ಸಂತೋಷ ಪಡುತ್ತೇವೆ. ಹಾಗಾಗಿ ನಾನು ಎಲ್ಲ ವಿದ್ಯಾಭಿಮಾನಿಗಳಲ್ಲಿ, ಹೆತ್ತವರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ನಮ್ಮ ಮನವಿ ಏನೆಂದರೆ,
ನಮ್ಮ ಈ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ನೀವು ಎಲ್ಲ ಬಂದು ನಮ್ಮನ್ನು ಸಂಪರ್ಕಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಸಿಗುವಂತಹ ವಿದ್ಯಾಭ್ಯಾಸವನ್ನು ಸ್ವೀಕರಿಸಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೂ ಉಚಿತವಾಗಿ ವಾಹನ ಸೌಕರ್ಯವನ್ನು ಕೂಡ ಮಾಡಬೇಕು ಹೇಳುವ ಒಂದು ವ್ಯವಸ್ಥೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇವೆ. ಇದು ಕೂಡ ಖಂಡಿತವಾಗಿ ನೆರವೇರಲಿ ಅಂತ ಮತ್ತೊಂದು ನಾವು ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ವಿಟ್ಲ, ಮಾಣಿ ಅಥವಾ ಪುತ್ತೂರು, ಕೇದಿಲ ಈ ಕಡೆಯಿಂದ ಬರುವ ಮಕ್ಕಳಿಗೆ ಆದಷ್ಟು ರೀತಿಯಲ್ಲಿ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡುವಂತಹ ಯೋಜನೆಯನ್ನು ಇಟ್ಟಿದ್ದೇವೆ. ಹಾಗಾಗಿ ನಾನು ಇನ್ನೊಂದು ವಿಷಯ ಏನಂದರೆ, ಪುತ್ತೂರಿನಲ್ಲಿ SC/ST ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಇದೆ. ಹಾಗಾಗಿ ದೂರದಿಂದ ಮಕ್ಕಳು ಬರುವುದಿದ್ದರೆ ಕೂಡ ಅವರಿಗೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುವುದು. ಅಲ್ಲಿಂದ ಒಂದು ವೇಳೆ ಬರುವುದಕ್ಕೆ ಅತಿ ಕಠಿಣವಾದರೆ ಅಲ್ಲಿಂದಲೂ ನಾವು ವಾಹನದ ವ್ಯವಸ್ಥೆಯನ್ನು ಮಾಡುವ ಯೋಜನೆಯಲ್ಲಿ ಇರುವ ಕಾರಣ ಆದಷ್ಟು ಮಕ್ಕಳು ನಮ್ಮ ಕಾಲೇಜಿಗೆ ಬಂದು ನಮ್ಮ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಪಡೆದುಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ನಮ್ಮ